ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಾ ಇದ್ದೀರಾ ದೀಪಾಸ್ ಕಿಚನ್ ಅಂಡ್ ಲೈಫ್ ಸ್ಟೈಲ್. ಇವಾಗ ಇಲ್ಲಿ ಕರೆಕ್ಟ್ 8 ಗಂಟೆ ಆಗಿದೆ. ಸಣ್ಣ ಒಂದು ಸೆಲೆಬ್ರೇಷನ್ ಇದೆ ಮನೆಯಲ್ಲಿ. ಸೊ ಎಲ್ಲರೂ ಕೂಡ ಪ್ರಿಪೇರ್ ಆಗ್ತಾ ಇದ್ದೀವಿ, ಡೆಕೋರೇಷನ್ ಮಾಡ್ತಾ ಇದ್ದೀವಿ. ಸೊ ನನ್ನ ಕಸಿನ್ ಸಿಸ್ಟರ್ ಕೂಡ ನನ್ನ ಜೊತೆ ಇದ್ದಾಳೆ. ಡೆಕೋರೇಷನ್ಗೆ ಎಲ್ಲ ರೆಡಿ ಮಾಡ್ತಾ ಇದ್ದೀವಿ. ನಾವಿಲ್ಲಿ ನೋಡ್ತಾ ಇರ್ಬೋದು ಎಲ್ಲರೂ ಕೂಡ ಇದ್ದಾರೆ. ಈ ಸಣ್ಣಂದ್ರ ಜೊತೆ ಸೇರಿಕೊಂಡು ಹಾಗೂ ಕಸಿನ್ ಸಿಸ್ಟರ್ ಜೊತೆ ಸೇರಿಕೊಂಡು ಎಲ್ಲರೂ ಕೂಡ ನಾವಿಲ್ಲಿ ಡೆಕೋರೇಷನ್ಗೆ ರೆಡಿ ಮಾಡ್ತಾ ಇದ್ದೀವಿ. ಎಲ್ಲರೂ ಕೂಡ ಸಖತ್ತಾಗಿ ಎಂಜಾಯ್ ಮಾಡಿದ್ವಿ. ತುಂಬ ದಿನ ಆದಮೇಲೆ ಒಂದು ಫಂಕ್ಷನ್ ಅಂತ ಹೇಳ್ಬೋದು ಮನೆಯಲ್ಲಿ. ಇದು ನನ್ನ ತಾಯಿ ಮನೆಯಲ್ಲಿ ನಡೀತಿರುವಂತಹ ಒಂದು ಫಂಕ್ಷನ್. ನಮ್ಮದು ಇಲ್ಲಿ ತುಂಬ ಕುಟುಂಬ, ಅಂದರೆ ನಾವು ಒಂದೇ ಮನೆಯಲ್ಲಿ 50 ಜನ ಇದ್ವಿ ಮೊದಲು. ಇವಾಗ ಸಪ್ರೇಟಾಗಿ ಹತ್ರನೇ ಮನೆ ಮಾಡ್ಕೊಂಡಿದ್ವಿ. ಏನೇ ಫಂಕ್ಷನ್ ಆದರೂ ಕೂಡ ಒಟ್ಟಿಗೆ ಸೇರ್ತೀವಿ. ಎಲ್ಲರೂ ಕೂಡ ಸೂಪರಾಗಿ ಎಂಜಾಯ್ ಮಾಡ್ತೀವಿ. ಎಲ್ಲರೂ ಕೂಡ ಸೇರಿಕೊಂಡು ಬೇಗ ಡೆಕೋರೇಷನ್ ಎಲ್ಲ ಕೂಡ ಮುಗಿಸ್ತಾ ಇದ್ದೀವಿ. ನೀವು ನೋಡ್ತಾ ಇರ್ಬೋದು ಸಾಮಗ್ರಿಗಳೆಲ್ಲ ಅಲ್ಲಲ್ಲೇ ಇದೆ. ಯಾಕಂತ ಹೇಳಿದ್ರೆ ಮನೆ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ. ಸೊ ಇವತ್ತು ನಾವು ಹೊರಗಡೆನೇ ಎಲ್ಲ ಪ್ರಿಪೇರ್ ಮಾಡ್ತಾ ಇದ್ದೀವಿ. ಸೆಲೆಬ್ರೇಷನ್ ಕೂಡ ಹೊರಗಡೆನೇ ಮಾಡ್ತಾ ಇದ್ದೀವಿ. ಎಲ್ಲರೂ ಕೂಡ ಡೆಕೋರೇಷನ್ ಬೇಗ ಮುಗಿಸ್ಕೊಂಡು ನಾವು ರೆಡಿ ಆಗಿಬಿಟ್ಟು ಬಂದ್ವಿ. ಇವಾಗ ಕೇಕ್ ಕಟ್ಟಿಂಗಿಗೆ ತಯಾರಿ ಆಗ್ತಾ ಇದೆ. ನೆಂಟರು ಎಲ್ಲರೂ ಬಂದಿದ್ದಾರೆ. ನಾನು ನನ್ನ ಕಸಿನ್ ಸಿಸ್ಟರ್ ಜೊತೆ ಸೇರಿಕೊಂಡು ಎಲ್ಲರೂ ಕೂಡ ಒಟ್ಟಿಗೆ ಮಾತಾಡ್ತಾ ಇದ್ವಿ. ತುಂಬ ದಿನ ಆದಮೇಲೆ ನನಗೆ ಫಂಕ್ಷನ್ ಸಿಕ್ತು. ಇಲ್ಲ ಅಂತ ಹೇಳಿದ್ರೆ ಬ್ಯಾಂಗ್ಳೂರಲ್ಲಿ ಇದ್ದಿದ್ದರಿಂದ ಎಲ್ಲ ಫಂಕ್ಷನ್ಗಳನ್ನು ಹೆಚ್ಚಾಗಿ ನಾನು ಮಿಸ್ ಮಾಡ್ಕೊಳ್ತಾ ಇದ್ದೆ. ಎಲ್ಲರೂ ಸೇರುವಾಗ ಒಂದು ಮಜಾನೇ ಬೇರೆ ಅಲ್ವಾ. ತುಂಬ ಕುಟುಂಬ ಅಂತ ಹೇಳಿದ್ರೆ ನನಗಂತೂ ತುಂಬಾ ಇಷ್ಟ. ಎಲ್ಲರೂ ಕೂಡ ಒಟ್ಟಿಗೆ ಸಖತ್ತಾಗಿ ಎಂಜಾಯ್ ಮಾಡ್ಬೋದು. ಇಲ್ಲಿ ಕೇಕ್ ಕಟ್ಟಿಂಗ್ ನಡೀತಾ ಇದೆ. ನನ್ನ ಕಸಿನ್ ಸಿಸ್ಟರ್ ಇವರ ಪಾಪುದು ಫಸ್ಟ್ ಬರ್ಡೇ ಇದು. ಪಾಪು ಅಂತೂ ಸಖತ್ ಕ್ಯೂಟಾಗಿ ಕಾಣಿಸ್ತಾ ಇದ್ದ. ಯೆಲ್ಲೋ ಕಲರ್ ಟೀ ಶರ್ಟ್ ಹಾಗೆ ಬ್ಲೂ ಪ್ಯಾಂಟಲ್ಲಿ ಸೂಪರಾಗಿ ಕಾಣಿಸ್ತಾ ಇದ್ದ ಬರ್ಡೇ ಬಾಯ್. ಅವನಿಗೆ ಜನ ನೋಡಿಬಿಟ್ಟೆ ಟೆನ್ಷನ್ ಆಗಿದೆ ಅನಿಸುತ್ತೆ. ಯಾಕಂತ ಹೇಳಿದ್ರೆ ಸಖತ್ ಡಿಸ್ಟರ್ಬ್ ಆಗಿದ್ದ, ಅಳ್ತಾನೇ ಇದ್ದ. ತುಂಬಾ ಕ್ಯೂಟಾಗಿ ಕಾಣಿಸ್ತಾ ಇದ್ದಾನೆ. ಅಕ್ಕ ಬಾವ ಕೇಕ್ ತಿನ್ನಿಸ್ತಾ ಇದ್ದಾರೆ ಪುಟಾಣಿಗೆ. ಚಾಕುನಂತೂ ಗಟ್ಟಿಯಾಗಿ ಇಟ್ಕೊಂಡ ಇದ್ದ, ಕೈಯಿಂದ ಕೊಡ್ತಾನೇ ಇರಲಿಲ್ಲ. ಅಕ್ಕನಿಗೆ ಎಷ್ಟು ಕೇಳಿದ್ರು ಕೊಡ್ತಾ ಇರಲಿಲ್ಲ. ಮತ್ತೆ ಅಳೋಕ್ಕೆ ಸ್ಟಾರ್ಟ್ ಮಾಡ್ತಾ, ಜನ ನೋಡಿನೇ ಅಳ್ತಾ ಇದ್ದ ಅವನು. ಇನ್ನು ಇವಳು ನನ್ನ ಕಸಿನ್ ಸಿಸ್ಟರ್, ಇವಳು ಅಷ್ಟೇ ಎಲ್ಲ ಫಂಕ್ಷನ್ ಮಿಸ್ ಮಾಡ್ತಾ ಇದ್ಲು. ಈ ಸರ್ತಿ ಮಾತ್ರ ಊರಲ್ಲೇ ಇದ್ದಾಳೆ. ನನ್ನ ಹಾಗೆಯೇ ಎಲ್ಲ ಫಂಕ್ಷನ್ ಮಿಸ್ ಮಾಡ್ತಾ ಇದ್ಲು. ನನ್ನ ವ್ಯೂವರ್ಸ್ಗೆ ನಾನು ಕೇಕ್ ತಿನ್ನಿಸ್ತಾ ಇದ್ದೀನಿ. ಕೇಕ್ ತಿಂದು ಆದಮೇಲೆ ನಾವು ಫೋಟೋಗೊಂದು ಫೋಸ್ ಕೊಡೋಣ ಅಂತ ಫೋಟೋಗೆ ಇಲ್ಲಿ ನಿಂತ್ಕೊಂಡ್ವಿ. ಇದಾದ ನಂತರ ಎಲ್ಲರೂ ಕೂಡ ಊಟಕ್ಕೆ ಕುತ್ಕೊಂಡ್ವಿ ಇಲ್ಲಿ. ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ನಾನು. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.